ಕಾಯ್ದೆ ಮಸೂದೆಯ ತಿದ್ದುಪಡಿ ವಿರೋಧಿಸಿ ಕರೆ ನೀಡಿರುವ ಬಂದ್ಗೆ ಉಡುಪಿಯಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಉಡುಪಿಯಲ್ಲಿ ಸಾಂಕೇತಿಕ ಪ್ರತಿಭಟನೆ ನಡೆಯಿತು. ಮೋಟಾರು ಕಾಯ್ದೆ ಮಸೂದೆಯ ತಿದ್ದುಪಡಿ ವಿರೋಧಿಸಿ ಕರೆ ನೀಡಿರುವ ಬಂದ್ ಉಡುಪಿಯಲ್ಲಿ ನಡೆಯಲಿಲ್ಲ. ಎಂದಿನಂತೆ ರೋಡಿಗೆ ಇಳಿದ ಸಾರಿಗೆ ಬಸ್ಗಳು ಸಂಚಾರ ನಡೆಸಿದವು. ಯಾವುದೇ ಸಂಚಾರದಲ್ಲಿ ಬದಲಾವಣೆ ಮಾಡಲಿಲ್ಲ. ಜಿಲ್ಲೆಯಲ್ಲಿ ಯಾವ ಸಂಘಟನೆ ಕೂಡ ಬಂದ್ಗೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ಆಟೋ, ಟ್ಯಾಕ್ಸಿ, ಬಸ್ಗಳು ಸೇವೆಯನ್ನ ನಡೆಸಿದವು. ಮಾರುಕಟ್ಟೆ ವ್ಯಾಪಾರ ಎಂದಿನಂತೆ ನಡೆದವು. ಆದರೆ ಸಿಪಿಐ ಸಂಘಟನೆಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಯಾವುದೇ ಕಾರಣಕ್ಕೆ ಮಸೂದೆ ತಿದ್ದುಪಡಿ ಮಾಡಬಾರದೆಂದು ಪ್ರತಿಭಟನೆಯಲ್ಲಿ ಆಗ್ರಹಿಸಲಾಯಿತು. ಮೊದಲನೇದಾಗಿ ಈ ಮುಷ್ಕರವನ್ನು ಯಾಕೆ ಮಾಡ್ತಾ ಇದ್ದೀರಾ ಅಂತೇಳಿ ಹೇಳಿದರೆ, ಒಂದು ಮೋಟಾರ್ ವಾಹನ ಕಾಯ್ದೆಗೆ ತಿದ್ದುಪಡಿ ತಂದು ಇವತ್ತು ಚಾಲಕರ ಮೇಲೆ, ಮಾಲಕರ ಮೇಲೆ ವಿಪರೀತವಾದ ದಂಡವನ್ನು ಹೇರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ವಿಮಾ ಪ್ರೀಮಿಯನ್ನ 1ಕ್ಕೆ ಡಬಲ್ ಮಾಡಿದ್ರಿಂದಾಗಿ ಅದರಿಂದಾಗಿ ತೀವ್ರವಾದ ತೊಂದರೆ ಎಲ್ಲರಿಗೂ ಆಗಿದೆ. ಅದಕ್ಕೋಸ್ಕರ ಹಾಗೆಯೇ ಆ ವಿಪರೀತವಾದ ದಂಡವನ್ನು ವಸೂಲಿ ಮಾಡುವಂಥದ್ದು, ಸಿಗ್ನಲ್ ಕ್ರಾಸ್ ಮಾಡಿದರೆ ಅಥವಾ ಆಂಬ್ಯುಲೆನ್ಸನ್ನು ಓವರ್ಟೇಕ್ ಮಾಡಿದರೆ ಅಥವಾ ದಾರಿ ಕೊಡದೇ ಇದ್ದರೆ ಅದಕ್ಕೆ ದಂಡ ವಸೂಲಿ ಮಾಡೋದು ಮಾತ್ರ ಅಲ್ಲದೆ ಜೈಲು ವಾಸದಂತಹ ಒಂದು ಪರಿಸ್ಥಿತಿಯನ್ನು ಕೂಡ ಈ ವಾಹನಕ್ಕೆ ತಿದ್ದುಪಡಿ ಕಾಯ್ದೆಯಲ್ಲಿ ಅವರು ಕೇಂದ್ರ ಸರ್ಕಾರ ತಂದಿದ್ದಾರೆ. ಅದನ್ನು ವಿರೋಧ ಮಾಡಿ ಇವತ್ತು CITU ಮತ್ತು ಬೇರೆ ಬೇರೆ ಸಂಘಟನೆಗಳು ಸೇರಿ ದೇಶದಾದ್ಯಂತ ಸಾರ್ವತ್ರಿಕ ಮುಷ್ಕರವನ್ನು ಮಾಡ್ತಾ ಇದ್ದಾರೆ. ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಕುಂದಾಪುರ ತಾಲೂಕು ಆಟೋ ರಿಕ್ಷಾ ಚಾಲಕರು ಮತ್ತು ಮಾಲಕರ ಸಂಘ ಹಾಗೂ ಉಡುಪಿ ತಾಲೂಕು ಆಟೋ ರಿಕ್ಷಾ ಮತ್ತು ಚಾಲಕರ ಮತ್ತು ಮಾಲಕರ ಸಂಘ ಬ್ರಹ್ಮಾವರ ಇವರು ಈ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ಪ್ರತಿಭಟನೆಗೆ CITU ಸಂಪೂರ್ಣವಾದ ಬೆಂಬಲವನ್ನು ನಿರ್ನಾಮ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಹೌದು, ನಮಗೆ ಕೆಲವು ಸಾರಿ ಅನಿಸ್ಬಿಡ್ತದೆ RTOದಲ್ಲಿ ಲಂಚ ಇದೆ ಇಲ್ಲ, ಆದ್ರೆ ಫೀಸ್ ಎಷ್ಟು ಕೊಡಬೇಕು ನಾವು ಆಲೋಚನೆ ಮಾಡಬೇಕಾಗತ್ತೆ. ಪಲ್ಲವಿ ಸಂತೋಷ್, V4 News 24/7 ಉಡುಪಿ.